ಏನು ಮಾಡ್ತಿದ್ದೀರಿ ಇವತ್ತು? ಇವತ್ತು ಒಂದು ಸ್ಪೆಷಲ್ ಸ್ನ್ಯಾಕ್. ನೀವಂತೂ ಖಂಡಿತ ತಿಂದಿರಲಿಕ್ಕಿಲ್ಲ, ಹಾಗೆ ಯಾರು ಸಹ ನನ್ನ ಲೆಕ್ಕದಲ್ಲಿ ತಿಂದಿರಲಿಕ್ಕಿಲ್ಲ. ನಾನೇ ಹೊಸತಾಗಿ ಇನ್ವೆಂಟ್ ಮಾಡಿದ್ದು. ಯಾವುದಂಥದ್ದು? ಇದು ಕೋರಿ ರೊಟ್ಟಿ ಸ್ಪೆಷಲ್. ಕೋರಿ ರೊಟ್ಟಿ ನಾವು ತಿಂದಿದ್ದೇವಲ್ಲ. ಕೋರಿ ರೊಟ್ಟಿ ತಿಂದಿದ್ದೀರಿ? ಅದನ್ನು ಯೂಸ್ ಮಾಡಿ ಒಂದು ಸ್ನ್ಯಾಕ್ ಮಾಡಿ. ಯೂಶ್ವಲಿ ಎಲ್ಲ ಚಿಕನ್ ಗ್ರೇವಿಗೆ ಕೋರಿ ರೊಟ್ಟಿ ಪರ್ಫೆಕ್ಟ್ ಕಾಂಬಿನೇಷನ್. ಅದು ಮಂಗಳೂರಿನವರಿಗೆಲ್ಲರಿಗೂ ಸಹ ಗೊತ್ತುಂಟಲ್ಲ. ಸೊ ನೋಡಿ ಈಗ ಕ್ರಿಸ್ಪಿನೆಸ್ ಹೇಗಿದೆ ಅಂತೇಳಿ. ಸೊ ಇದನ್ನು ಯೂಸ್ ಮಾಡಿ ಒಂದು ಸ್ನ್ಯಾಕ್ ಮಾಡಿ ಕೊಡ್ತೇನೆ ನಿಮಗೆ. ತುಂಬ ಟೇಸ್ಟಿಯಾಗಿರ್ತದೆ, ಕ್ರಿಸ್ಪಿಯಾಗಿ ಒಂದೊಳ್ಳೆ ಸ್ನ್ಯಾಕ್. ಮಜಾ ಆಗ್ತದೆ ತಿನ್ನಲಿಕ್ಕೆ. ಕ್ರಿಶಿಲ್ ಅದೆಂತ ಪೆಟ್ರೋಲಾ? ಅಲ್ಲ, ಸೀಮೆಣ್ಣೆ. ಇದು ಕೊಕೊನೆಟ್ ಆಯಿಲ್. ಇದು ನಾವು ಇಂಥ ತೆಂಗಿನಕಾಯಿ ಕೊಟ್ಟು ಫ್ರೆಶ್ ಆಗಿ ಮಾಡಿಸಿ, ಹಾಗಾಗಿ ಅದು ಕ್ಯಾನಲ್ಲಿ ಹಾಕಿ ಕೊಡ್ತಾರೆ. ಹಾಗಾದರೆ ಪರಿಶುದ್ಧ ಕೊಬ್ಬರಿ ಎಣ್ಣೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ, ಜಾಸ್ತಿ ಬೇಕಂತಿಲ್ಲ. ಒಂದು ನಿಮಿಷ ತೋರಿಸುವ ಎಷ್ಟು ಎಣ್ಣೆ ಹಾಕಿದ್ದೀರಿ ಅಂತೇಳಿ. ಇದಕ್ಕಿಂತ ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಇದಕ್ಕಿಂತ ಸಹ ಕಮ್ಮಿ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಓಕೆ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಓಕೆ. ತುಂಬ ಫ್ಲೇಮ್ ಜಾಸ್ತಿ ಇಟ್ಟರೆ ಒಮ್ಮೆಲೆ ಅದು ಕರೆಂಚಿ ಹೋಗ್ತದೆ. ಸೊ ಹಾಗಾಗಿ ಇಷ್ಟೇ ಸಾಕು. ಎಂತ ಕರೆಂಚಿ ಹೋಗ್ತದ? ಅಡಿ ಹಾಗೆ ಇನ್ನೊಂದು ಹೇಳಲಿಕ್ಕೆ ಉಂಟು. ಇದು ಈ ರೆಸಿಪಿ ನಾನು ಯಾಕೆ ಅಂದ್ರೆ ಫಸ್ಟ್ ಯಾಕೆ ಮಾಡಿದ್ದಂತ ಗೊತ್ತುಂಟಾ? ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ತಿ ಒಮ್ಮೆ ಇದು ಕೋಳಿ ರೊಟ್ಟಿ ತರುವಾಗ ಅದು ಸ್ವಲ್ಪ ಟೈಮ್ ಆಗಿತ್ತು, ತಂದು ಯೂಸ್ ಮಾಡಿರಲಿಲ್ಲ. ಒಂದೆರಡು ಸರ್ತಿ ಯೂಸ್ ಮಾಡಿ ಮತ್ತೆ ಹಾಗೆ ಇತ್ತು. ಸೊ ಅದನ್ನ ನೆಕ್ಸ್ಟ್ ಟೈಮ್ ತಿನ್ನುವಾಗ ಸ್ವಲ್ಪ ಅದು ಎಂತ ಹೇಳ್ತಾರೆ, ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಹೋಗಿತ್ತು. ಸೊ ವೇಸ್ಟ್ ಆಗ್ತದೆ, ಎಂತ ಮಾಡೋದು, ಇಷ್ಟೊಂದು ರೆಸಿಪಿಗೆ ಕೂಡ ಬೇಸರ ಆಗ್ತದೆ ಅಂತ ಎಣಿಸಿ ಈ ರೆಸಿಪಿ. ತುಂಬ ಜನ ಅಂದರೆ ಯಾರಿಗೆ ಸಹ ಅಷ್ಟು ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ. ಕೋಳಿ ರೊಟ್ಟಿ ಯೂಸ್ ಮಾಡಿ ನಾನು ಆ ಸ್ನ್ಯಾಕ್ ಮಾಡಿದೆ. ಉಂಟು ಯಾಕೆ ಕೊಡ್ತೆ ಅಲ್ತೆ. ಹಾಂ, ಓ ಹೀಗೆ ಆಗ್ತದಲ್ಲ. ನೋಡಿ, ಇದು ಹೀಗೆ ನೋಡ್ಲಿಕ್ಕಿಂತ ತಿನ್ಲಿಕ್ಕೆ ಇನ್ನೂ ಟೇಸ್ಟಿ ಆಗ್ತದೆ. ಹಾಗೆ ತುಂಬಾ ತೆಳು ಇದ್ರೆ ಇಷ್ಟು ಇದು ಬರುದಿಲ್ಲ, ಬಟ್ ಟೇಸ್ಟ್ ಸೇಮ್ ಆಗ್ತದೆ. ಓಕೆ. ಸೊ ದಪ್ಪದ ರೊಟ್ಟಿ ತಗೊಳ್ಬೇಕು. ಸ್ವಲ್ಪ ದಪ್ಪ ಇದ್ರೆ ರೊಟ್ಟಿ ಟೆಕ್ಸ್ಚರ್ ನೋಡಿ ಹೀಗೆ ಬರ್ತದೆ. ಹಾಗೆ ನೋಡಿ ಹೀಗೆ ಜಸ್ಟ್ ಎಂತ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಒಂದು ಸೆಕೆಂಡಲ್ಲಿ ಫ್ರೈ ಆಗಿರ್ತದೆ. ನನ್ನ ಮಗ ಹೆಲ್ಪ್ ಮಾಡ್ತಿದ್ದಾನೆ, ತುಂಬ ಭಯ ಆಗ್ತಾ ಉಂಟು. ಅವಾಗ ಸ್ವಲ್ಪ ಕೋಪುರಿ ಜಾಸ್ತಿ, ಅವ್ರು ಹೇಳಿ ಜಸ್ಟ್ ಹೀಗೆ ಅದು ಹೀಗೆ ಫೋಲ್ಡ್ ಆದಾಗೆ ಆಗ್ತದೆ. ಈಗ ಅದು ಫ್ರೈ ಆಯ್ತಂತ ಲೆಕ್ಕ. ಈ ರೀತಿ ಬಂದಿದೆ. ಇದು ನಿಮ್ಮ ಮಗನದ್ದು ಉಪಕಾರ. ನನಗೆ ಬೇಡದ್ದು ಉಪಕಾರ. ಎಲ್ಲ ಆಯ್ತಾ? ಈಗ ಎಲ್ಲ ರೆಡಿ ಆಯ್ತು. ಹೀಗೆ ಸಹ ತಿನ್ಬೋದು. ಹೀಗೆ ತಿನ್ನಲಿಕ್ಕೆ ತುಂಬಾ ಚೆಂದ ಆಗ್ತದೆ. ಹಾಗೆ ಸ್ವಲ್ಪ ಅದಕ್ಕೆ ಮಸಾಲ ಹಾಕಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಮಾಡುವ ಅಂತ ಹೇಳಿ ಹಾಗೆ. ಸೊ ಈಗ ಹಾಗಾದ್ರೆ ಇದೊಂದು ಈಸಿ ಅಲ್ಲ, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ತುಂಬ ಈಸಿ. ಸಂಜೆ ಚಾದೊಟ್ಟಿಗೆ ಸ್ನ್ಯಾಕ್ ಆಗಿ ತಿನ್ಲಿಕ್ಕಾಗ್ತದೆ ರಪಕ್ಕಕ್ಕೆ. ಹಾಗೆ. ಈಗ ಎಂತ ಹಾಕುತ್ತೀವಿ? ಇದು ಶೇಂಗಾ ಬೀಜ. ನಾನಿಲ್ಲಿ ಒಂದು ಹಿಡಿ ಅಷ್ಟು ತಗೊಳ್ತೀನಿ, ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ಆಯ್ತಾ? ಅದು ಸ್ವಲ್ಪ ಫ್ರೈ ಮಾಡುವ.
ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಹಾಗೆ ಒಂದು ಟೊಮೆಟೊ ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಳ್ತಿದ್ದೇನೆ. ಎಂತ ಟೊಮೆಟೊ ಸಾರು ಮಾಡ್ತೀಯಾ? ನೋಡಿ ಅದಾದ್ಮೇಲೆ ಗೊತ್ತಾಗ್ತದಲ್ಲ ಸಾರು ಆಗ್ತದ ಸಂಭ್ರಮ ಆಗ್ತದೆ ಅಂತೇಳಿ. ಓಕೆ ಓಕೆ. ಸೊ ಇನ್ನು ಇದ್ರೆ ಇದು ಕ್ಯಾರೆಟ್ ಎಲ್ಲ ತುರಿದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಮಾಡ್ತೀವಿ. ಓಕೆ. ಇದರಲ್ಲಿ ಇಷ್ಟು ಖಾರ ಪುಡಿ ತಗೊಂಡಿದ್ದೇನೆ. ಜಾಸ್ತಿ ಬೇಕಾದ್ರೆ ಸಹ ತಗೊಳ್ಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಂಡು. ಎಷ್ಟು ಅಂತ ಹೇಳಿದ್ರೆ ಎಷ್ಟು? 1 ಸ್ಪೂನಾ 2 ಸ್ಪೂನಾ? ಇದರಲ್ಲಿ 3/4 ಚಮಚ ಹಾಕಿದ್ದೇನೆ. ಓಕೆ, 3/4 ಚಮಚ? 1 ಮುಕ್ಕಾಲ? ಅಲ್ಲ ಅಂದ್ರೆ ಅದು ಚಿಕ್ಕ ಸ್ಪೂನ್ ಅಲ್ಲ, ಹಾಗಾಗಿ ಸೊ ಹಾಗೆ ಮೀಡಿಯಂ ಸ್ಪೂನಲ್ಲಿ 1 3/4 ಚಮಚ. ನೀವು ಪದೇ ಪದೇ ಕ್ವೆಶ್ಚನ್ ಕೇಳಿ ನನ್ನ ಕನ್ಫ್ಯೂಸ್ ಮಾಡ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಬಾರ್ದು, ಯಾಕಂದ್ರೆ ಇದು ಆಲ್ರೆಡಿ ಉಪ್ಪು ಇರ್ತದೆ ಇದರಲ್ಲಿ. ಸೊ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದ್ವಲ್ಲ ಶೇಂಗಾ, ನೀಟಾಗಿ ಇದರಲ್ಲಿ ಟೊಮೆಟೊ, ನೀರುಳ್ಳಿ ಮತ್ತು ಶೇಂಗಾ, ಹಸಿನ ಪುಡಿ ಮತ್ತು ಉಪ್ಪಿದೆ. ಇದನ್ನು ಮಿಕ್ಸ್ ಮಾಡಿ ಹೇಗೆ ಬರ್ತಾ ಉಂಟು ನೋಡಿ, ಬರಿ ಮಾಡಿ. ಹಾಂ, ಚರ್ಮುರಿದ್ದು ಪರಿಮಳದಾಗಿ ಬರ್ತಾ ಉಂಟು. ಇದಕ್ಕೆ ಆಯಿಲ್ ಎಲ್ಲ ಆ್ಯಡ್ ಮಾಡಬೇಕಂತಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಇದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡಿದ್ವಲ್ಲ. ಇವನ್ ಇದು ಶೇಂಗಾ ಕೂಡ ಸ್ವಲ್ಪ ಆಯಿಲ್ ಎಲ್ಲ ಹಾಕಬೇಕಂತಿಲ್ಲ. ಮತ್ತು ಹುಳಿಗೆ ಸಹ ಟೊಮೆಟೊ ನಾವು ಹಾಕಿದ್ರಿಂದ ಹುಳಿ ಸಹ ಜಾಸ್ತಿ ಬೇಕಾಗ್ತದೆ. ನಿಮಗೆ ಚರ್ಮುರಿದ ಅಂಗಡಿ ಹಾಕ್ಬೋದು. ಹಾಕುವ ಇನ್ನು ಇಲ್ಲೆಲ್ಲ ಜಾತ್ರೆ ಇರ್ತದಲ್ಲ, ಒಟ್ಟಿಗೆ ಹಾಕುವ ಆಯ್ತಾ. ನಾನು ಹೀಗೆ ಮಾಡಿಕೊಡ್ತೇನೆ, ನೀವು ಸಹ ಕರೀಲಿಕ್ಕೆ ಯಾರು? ನೀವೇ ಮುಂದೆ ನಿಂತು. ಮಿಕ್ಸ್ ಮಾಡಿದ್ರೆ ಆಯ್ತು. ರೆಡಿ ಆಯಿತು. ಮಿಕ್ಸ್ ಮಾಡ್ತಾ ಇದ್ದೀರಿ. ಒಂದು 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಚರ್ಮುರಿ ತಿನ್ನುವಂಥ ಆಸೆ ಆದರೂ ಇಂಥದ್ದೊಂದು ಕ್ರಿಯೇಟ್ ಮಾಡಿ ತಿನ್ಬೋದು. ಈವನ್ ಹೆಲ್ದಿ ಕೂಡ, ಯಾವುದು ಅನ್ಹೆಲ್ದಿ ಅಂತ ನಾವು ಯೂಸ್ ಮಾಡಲಿಲ್ಲ ಇದಕ್ಕೆ. ಸೊ ಇದು ರೊಟ್ಟಿ ಕೂಡ ರೈಸಿಂದ ಮಾಡಿದ್ದಲ್ಲ. ಸೊ ಹೀಗೆ ಬಂದಿದೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಒಂದು ಮಿಡ್ಲಲ್ಲಿ ಕಡಲೆ ಕೂಡ ಸಿಗ್ತದಲ್ಲ, ಟೇಸ್ಟಿ ಆಗಿದೆ. ಈಗ ಕೋರ್ ರೊಟ್ಟಿ ಉಂಟಲ್ಲ, ನಾರ್ಮಲಿ ನಾನ್ ವೆಜಿಟೇರಿಯನ್ ತಿನ್ನೋದು. ಸೊ ವೆಜಿಟೇರಿಯನ್ಗೆ ಕೋರ್ ರೊಟ್ಟಿಯನ್ನು ಹೀಗೆ ಮಾಡಿ ತಿನ್ಬೋದಲ್ಲ ಆರಾಮದಲ್ಲಿ. ಇದು ಕೋರ್ ರೊಟ್ಟಿ ಅಲ್ಲ ನಿಜವಾಗಿ, ಅದಕ್ಕೆ ಹೆಸರು ಬಂದದ್ದು ಕೋರಿ ಒಟ್ಟಿಗೆ ತಿನ್ನೋದು ಅಂತೇಳಿ. ಸೊ ಮಂಗಳೂರಿದ್ದು ಸ್ಪೆಷಲ್. ಸೊ ಇದನ್ನು ಕೋರಿ ರೊಟ್ಟಿಯನ್ನು ಹೀಗೆ ಮಾಡಿದರೆ ಪಾಪಡ್ನಾಗೆ ಆಗ್ತದೆ. ಸೊ ಅದರೊಟ್ಟಿಗೆ ಟೊಮೆಟೊ, ಈರುಳ್ಳಿ, ಕಡಲೆ ಬೀಜ ಮಿಕ್ಸ್ ಆದರೆ ಅಲ್ಟಿಮೇಟ್. ಒಳ್ಳೆದುಂಟಾ? ಇದು ಊಟದೊಟ್ಟಿಗೆ ತಿಂತಾರಲ್ಲ, ಸಂಡಿಗೆ ಆಗಿ ಆಗ್ತದೆ. ಗೊತ್ತಾಗುದಿಲ್ಲ ಕೋಳಿ ರೊಟ್ಟಿ ಅಂತೇಳಿ ಸಂಡಿಗೆ ಹಾಕಿದೆ. ಹೌದು, ಆ್ಯಕ್ಚುಲಿ ನಾನು ಬೇರೆಯವರಿಗೆ ಸಹ ಹೀಗೆ ಮಾಡಿ ಕೊಟ್ಟಿದ್ದೇನೆ, ಯಾರು ಸಹ ಫೈಂಡ್ ಔಟ್ ಮಾಡಲಿಲ್ಲ. ಇದೊಂದು ಕ್ಲೀನ್ ಸಂಡಿಗೆ ಆಗಿ ಆಗ್ತದೆ. ಟೇಸ್ಟ್ ಕೂಡ ಸಂಡಿಗೆ ಅದು.